ಶಿಷ್ಟಾಚಾರ ಉಲ್ಲಂಘನೆಯ ವಿವಾದದಲ್ಲಿದ್ದ ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ ಮಂಗಳದೇವಿ ವಾರ್ಡ್ನ ವಿವಿಧ ಕಾಮಗಾರಿಗಳ ಪುನರಪಿ ಉದ್ಘಾಟನೆ ಇಂದು ನೆರವೇರಿತು. ದಕ್ಷಿಣ ಕನ್ನಡ ಜಿಲ್ಲಾಡಳಿತ, ಮಂಗಳೂರು ಮಹಾನಗರ ಪಾಲಿಕೆ ಹಾಗೂ ಮಂಗಳೂರು ಸ್ಮಾರ್ಟ್ ಸಿಟಿ ಲಿಮಿಟೆಡ್ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ವಾರ್ಡ್ ನಂಬರ್ 56 ಪ್ರದೇಶದಲ್ಲಿ ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರ, ಪಶು ವೈದ್ಯ ಚಿಕಿತ್ಸಾಲಯ ಹಾಗೂ ಪಾಲಿಕೆಯ ಅಧಿಕಾರಿ ಮತ್ತು ಸಿಬ್ಬಂದಿಯ ಮೊದಲ ಹಂತದ ನಿರ್ಮಾಣ ಕಾಮಗಾರಿ ಮಂಗಳದೇವಿ ಮತ್ತು ಸುರತ್ಕಲ್ ಪಟ್ನಾ ಕ್ರಾಸ್ ಜಂಕ್ಷನ್ ಸಮಗ್ರ ಅಭಿವೃದ್ಧಿ ಕಾಮಗಾರಿಗಳ ಉದ್ಘಾಟನೆಯನ್ನು ಆರೋಗ್ಯ ಖಾತೆಯ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಅವರು ಇಂದು ನೆರವೇರಿಸಿದರು. ವಿಧಾನ ಪರಿಷತ್ ಸದಸ್ಯರಾದ ಮಂಜುನಾಥ್ ಭಂಡಾರಿ ಮತ್ತು ಐವನ್ ಡಿಸೋಜಾ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಹರೀಶ್ ಕುಮಾರ್ ಮತ್ತಿತರರು ಈ ಸಂದರ್ಭ ಉಪಸ್ಥಿತರಿದ್ದರು. ಯಾವುದೇ ಯೋಜನೆಗಳು ರಾಜ್ಯದಲ್ಲಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಮತ್ತು ಸ್ಥಳೀಯಾಡಳಿತದ ಸುಪದಿಯಲ್ಲಿ ಕಾರ್ಯಕ್ರಮ ಆದರೆ ಅಥವಾ ಯಾವುದೇ ಯೋಜನೆಗಳು ಜಾರಿಕೊಂಡ್ರೆ ಅದು ರಾಜ್ಯದ ಘನತೆವೆತ್ತ ಸರ್ಕಾರದ ಉಸ್ತುವಾರಿ ಸಚಿವರುಗಳು ಬಂದು ಮಾಡ್ತಕ್ಕಂಥದ್ದು ನಮ್ಮ ಸಂಪ್ರದಾಯ. ಆದರೆ ಈ ಸಂಪ್ರದಾಯವನ್ನು ಮುರಿತಕ್ಕಂಥ ಕೆಲಸವನ್ನು ಇತ್ತೀಚೆಗೆ ಕೆಲವರು ಮಾಡಿದ್ದಾರೆ. ಉಸ್ತುವಾರಿ ಸಚಿವರು, ಜಿಲ್ಲೆಗೆ ಉಸ್ತುವಾರಿ ಸಚಿವರು, ಜೊತೆಯಲ್ಲಿ ರಾಜ್ಯದ ಆರೋಗ್ಯ ಸಚಿವರು ಕೂಡ ಅವರ ಇಲಾಖೆಗೆ ಸೇರಿರ್ತಕ್ಕಂಥ ಈ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಏನಿದೆ ಅದು ನಮಗೆ ಇನ್ನೂ ಬೆಳವಣಿಗೆ ಆಗಬೇಕು ಅಂತೇಳುವ ಚಿಂತನೆ ನಾಗರಿಕರಲ್ಲಿ, ಮಂಗಳೂರು ನಗರದ ಜನತೆಯಲ್ಲಿದೆ. ಮಂಗಳೂರು ಜನತೆ ಯಾವುದೇ ಅಹವಾಲುಗಳನ್ನು ಕೇಳಬೇಕಾದ್ರೆ ಯಾವಾಗ ಉಸ್ತುವಾರಿ ಸಚಿವರುಗಳು ಬರ್ತಾರೆ, ಯಾವಾಗ ಇಲಾಖೆ ಸಚಿವರು ಬರ್ತಾರೆ, ಆಗ ನಾವೆಲ್ಲರೂ ಕಾದು ಕೂತು ಈ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಮತ್ತೆ ಮೇಲ್ದರ್ಜೆಗೆ ಏರಿಸಿ ಸರ್. ಇದರಲ್ಲಿ ಈ ಒಂದು ಆರೋಗ್ಯ ಕೇಂದ್ರ ಜೆಪ್ಪುವಿನಲ್ಲಿ ಅಂದರೆ ಅದು ಹೆರಿಗೆಗೆ ಸಂಬಂಧಪಟ್ಟಂತಹ ಕೇಂದ್ರ ಆಗಿತ್ತು. ತದನಂತರ ಈ ಭಾಗದ ಜನರಿಗೆ ಅತ್ಯುತ್ತಮ ಸೇವೆ ಕೊಟ್ಟಿರ್ತಕ್ಕಂತಹ ಕೇಂದ್ರ ಕೂಡ ಆಗಿತ್ತು. ಫಾದರ್ ಮುಲ್ಲರ್ಸ್ ಅವರ ಮೆಡಿಕಲ್ ಕಾಲೇಜ್ಗೆ ಎಫಿಲಿಯೇಷನ್ ಆದ ಮೇಲೆ ಬಹುಶಃ ಸೂಪರ್ ಸ್ಪೆಷಾಲಿಟಿ ಡಾಕ್ಟರ್ಗಳು ಬಂದು, ಅಲ್ಲಿಯ ನರ್ಸಸ್ಗಳು ಬಂದು, ವೈದ್ಯರುಗಳು ಬಂದು ಈ ಭಾಗದ ಜನರಿಗೆ ಉತ್ತಮವಾದ ಸೇವೆಯನ್ನು ಕೊಟ್ಟಿರ್ತಕ್ಕಂಥದ್ದು ನಮ್ಮ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದಿದೆ. ಈ ಒಂದು ಒಳ್ಳೆಯ ಕಟ್ಟಡಗಳನ್ನು ನಿರ್ಮಾಣ ಮಾಡಿರ್ತಕ್ಕಂಥ ನಮ್ಮ ಮಹಾನಗರ ಪಾಲಿಕೆ, ಸ್ಮಾರ್ಟ್ ಸಿಟಿ ಮತ್ತು ಇತರ ಎಲ್ಲ ಇಲಾಖೆಯವರಿಗೆ ನನ್ನ ವಿಶೇಷವಾದಂಥ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತಾ ಇದ್ದೀನಿ. ಭಾಳ ಚೆನ್ನಾಗಿ ಬಂದಿದೆ. ಸೌಕರ್ಯಗಳು ನೀಡಬೇಕಾದ್ರೆ ಒಳ್ಳೊಳ್ಳೆ ಕಟ್ಟಡಗಳು, ಒಳ್ಳೆಯ ವಾತಾವರಣ ಇರಬೇಕು. ಆವಾಗ ಆ ಕೆಲಸ ಮಾಡೋರಿಗೂ ಕೂಡ ಸ್ಫೂರ್ತಿ ಇರ್ತದೆ ಮತ್ತು ಹೆಚ್ಚು ಉತ್ಸಾಹದಿಂದ ತಮ್ಮ ಜವಾಬ್ದಾರಿಗಳನ್ನು ನಿರ್ವಹಣೆ ಮಾಡ್ತಾರೆ. ಇಲ್ಲಿ ಈ ಉದ್ಘಾಟನೆ ಆಗುವಂಥ ಸಂದರ್ಭದಲ್ಲಿ ತರಾತುರಿಯಲ್ಲಿ ಯಾರಿಗೂ ಹೇಳದೆ ಕೇಳದೆ ಅವರೇ ಇಚ್ಛಾನುಸಾರ ಉದ್ಘಾಟನೆ ಮಾಡಿರ್ತಕ್ಕಂಥದ್ದು ಸರಿಯಲ್ಲ. ಯಾಕೆಂತ ಹೇಳಿದ್ರೆ ಇದು ಸರ್ಕಾರದ ದುಡ್ಡು, ಸರ್ಕಾರದ ಆಸ್ತಿ, ಸರ್ಕಾರದ ಹಣ. ಅದನ್ನು ಯಾರದೇ ವೈಯಕ್ತಿಕ ಆಸ್ತಿ ಏನಲ್ಲ, ಅವ್ರ ಸ್ವಂತ ದುಡ್ಡೇನಲ್ಲ. ಅದರಿಂದ ಅದಕ್ಕೆ ಒಂದು ಶಿಷ್ಟಾಚಾರದ ಪ್ರಕಾರ ನಾವು ಯಾರೂ ಕೂಡ ಯಾರನ್ನೂ ಉಲ್ಲಂಘನೆ ಮಾಡಿ ಅದು ಯಾರನ್ನೂ ಖರೀದನೆ ಮಾಡಬೇಕು ಅಂತ ಆ ಕ್ಷುಲ್ಲಕ ರಾಜಕಾರಣ ನಾವು ಮಾಡಬಾರ್ದು. ಅದು ವಾತಾವರಣ ಕೆಡಿಸುವಂಥ ಒಂದು ಬೆಳವಣಿಗೆ. ಯಾಕೆಂದರೆ ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಕೆಲಸ ಮಾಡೋದೇ ಮುಖ್ಯ. ಯಾಕೆಂತ ಹೇಳಿದ್ರೆ ಅಭಿವೃದ್ಧಿಗೆ ಯಾರ್ದು ಅದು
ಅಭಿವೃದ್ಧಿ ಯಾರು ಒಬ್ರಿಗೆ ಸೇರುವಂಥದ್ದಲ್ಲ, ಅಥವಾ ಒಬ್ರಿಗೇನೆ ಇದು ಹೆಗ್ಗಳಿಕೆ ಸಿಗಬೇಕು, ಇನ್ನೊಬ್ರಿಗೆ ಸಿಗಬಾರ್ದು, ಇದು ನಮಗೆ ಮಾತ್ರ ಸೇರಬೇಕು ಅಂತ ಹೇಳ್ತಕ್ಕಂಥದ್ದು ಇದು ನನಗನ್ಸುತ್ತೆ ಒಂದು ಕೀಳಮಟ್ಟದ ಒಂದು ಸಣ್ಣತನದ ರಾಜಕಾರಣ ಅಂತ ಹೇಳಕ್ಕೆ ಬಯಸ್ತೇನೆ. ಅದು ಈ ಒಂದು ವೇದಿಕೆ ಮುಖಾಂತರ ನಾನು ಬಹಳ ತೀವ್ರವಾಗಿ ಖಂಡಿಸ್ತಾ ಇದ್ದೀನಿ.